great. Because of the Karnataka is a major. And we are first planning that we should clear that America, Panamandu, America, because almost clear. one way you can clear it and When you come, we will open it. flyover के लिए request करते हैं. It's a little difficult now in this stage. That could have been taken earlier. So start the work that on. Actually, that stage should have been people should feel like what is your plan? One house, this house, what is your plan? And one pole is here that is obstructing this line. Okay. ಅಲ್ಲ ಈಗ ಇಲ್ಲಿ ಬರ್ತದಲ್ಲ ಹೌ ಮೆನಿ ಹೌಸಸ್ ವಿಲ್ ಗೋ ವಾಟ್ ಈಸ್ ಯುವರ್ ಪ್ಲಾನ್ ವೆದರ್ ಸರ್ವೆ ರೋಡ್ ಇಲ್ಲಿ ಬರಬೇಕಲ್ಲ ನೀವು ಅಲ್ಲಿಂದ ಬಂದು ಸರ್ವಿಸ್ ರೋಡಲ್ಲಿ ಬರೋದಕ್ಕೆ ಏನು ಈಗ ರೋಡ್ ನಮ್ದು ಅಲ್ಲಿಂದ ಬಂದು ಇಲ್ಲಿ ಅಲ್ಲ ನಾಳೆ 4 ಲೈನ್ ಅಲ್ಲಿಂದ ಮಾಡಿ ತಿರುಗಿ 1 ಲೈನಲ್ಲಿ ಬಂದು ಇಲ್ಲಿ ಹೋಗುದು ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಎಟ್ ಆಲ್. ನಾಳೆ ಜನ ಏನಂತಾರೆ ಗೊತ್ತಾ, ಈಗ ಏನಾಗಲ್ಲ ಜನ ಅಂತಾರೆ ವೇರ್ ಇಸ್ ಇಂಜಿನಿಯರಿಂಗ್ ಇನ್ ದಿಸ್. ಅವತ್ತು ಅವ್ರು ಹೇಳಿದೆ ಅಂತ ಜಂಕ್ಷನ್ ಇಂಪ್ರೂವ್ಮೆಂಟ್ ತರ ನಾವು ಕಾಮ್ಸಿಗೆ ಈಗ ಸಪೋಸ್ ಇದು ಬ್ರಿಡ್ಜ್ ಇದೆ ಸರ್. ಓಕೆ, ಇದು ನಮ್ಮ ಉಪ್ಪಿನಂಗಡಿ ಕ್ರಾಸ್ ಸರ್, ಅಂಡರ್ ಪಾಸ್. अभी भी पॉसिबिलिटी ये लोग मेरा फेस पहचान लीजिए, मैं जो बोलिएगा मेरा नंबर भी ले लीजिए, आएंगे जो पॉसिबिलिटी एकदम बिल्कुल ऊपर पे शॉर्ट आउट। सर हर बार बोलने के बाद आप करते हो, बोला नहीं आप नहीं करते, बार बार प्रॉब्लम हो रहा है ना, परमानेंट सोल्यूशन नहीं वो लोग बहुत काम किया, वो ड्रेनेज का वो अंडरपास का पूरा लोग हमारा बात सुन के वो लोग काम किया. अभी क्या है एलाइनमेंट का प्रॉब्लम है, आप बोल दे तो क्या पॉसिबिलिटी है वो लोग करके देते हैं. परमानेंट सोल्यूशन आप यू नो झगड़ा किया तो ये भी नहीं होता है वो भी नहीं. झगड़ा नहीं करने के लिए सर बड़ी नीर बांटने वैसे जो मेन पहला टारगेट कब हो जाएगा, ये कब का प्लान है? ये वाला कंप्लीट बनेगा, ये बहुत दिसंबर एंड तक ट्रैफिक कब निकलेगा? आपका कंप्लीट करेंगे, ट्रैफिक निकालने का बस, और फुल कंप्लीशन आप लोग महीना हमारे को ट्रैफिक निकालने में लग जाता है. ट्रायल रन दिसंबर में पूरा काम पूरा ये दिसंबर में ये 2 हो जाएगा. ट्रैफिक जनवरी तक निकले हो, कंप्लीट होने के बाद ना कंप्लीट केवल 1 महीना पानी ड्यूरिंग ಒಂದು ಬುಕ್ಕ ಆಲ್ಪದ ಅವರದ್ದು ನವೆಂಬರ್ ನೋಡಿ. ಪುತ್ತೂರು ಉಪ್ಪಿನಂಗಡಿ ರಸ್ತೆ ಸೇರಿ ನಮ್ಮ ನ್ಯಾಷನಲ್ ಹೈವೇಯಲ್ಲಿ ಒಂದಷ್ಟು NHAI ಒಂದಷ್ಟು ಕಾಮಗಾರಿಗಳು ನಿಧಾನಗತಿಯಲ್ಲಿ ನಡೀತಿದೆ. ಬೆಂಗಳೂರಿಂದ ಬೇರೆ ಬೇರೆ ಕಡೆ ಬರುವವರು ಮತ್ತು ನಮ್ಮ ಈ ಭಾಗದ ಎಲ್ಲ ಜನರು ನಮ್ಮನ್ನು ಇದಕ್ಕೆ ನಮ್ಮ ಹತ್ರ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾಕೆ ಈ ರೀತಿ ನಡೀತಾ ಇದೆ, 10 ವರ್ಷ ಆಯಿತು, ಈ ಕಾಮಗಾರಿಗಳು ಯಾಕೆ ಕುಂಠಿತ ರೀತಿಯಲ್ಲಿ ನಡೀತಾ ಇದೆ. ಪುತ್ತೂರಿನಿಂದ ಮಂಗಳೂರಿಗೆ ಹೋಗಬೇಕಾದ್ರೆ ತುಂಬ ಕಷ್ಟಪಡಬೇಕಾದ್ರೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇದು ಒಂದಷ್ಟು ಕೆಲಸಗಳು ಕೇಂದ್ರ ಸರ್ಕಾರ ಮಾಡುವಂಥದ್ದು, ಒಂದು ಕೆಲಸಗಳು ಅದನ್ನು ರಾಜ್ಯ ಸರ್ಕಾರ ಅದರಲ್ಲಿ ಹಸ್ತಕ್ಷೇಪ ಮಾಡಿ. ಕಿತ್ತುಕೊಂಡು ಹೋಗಬೇಡಿ ಸ್ವಾಮಿ, ನಮಗೇನೆ ನಿಮಗೆ ಹೂವಿನ ಗಿಡ ಬೇಕಾದರೆ ನಾನು ಕೊಡ್ತೇನೆ, ನಿಮಗೆ ಹಣ್ಣಿನ ಗಿಡ ಬೇಕಾದರೆ ನಾನು ಕೊಡ್ತೇನೆ, ನಿಮ್ಮ ಹತ್ರ ಕೈ ಮುಗಿ ಬೇಡುತ್ತೇನೆ, ಒಂದು ಸಹಕಾರ ಕೊಡಿ. ಆ ಗಿಡಗಳನ್ನು ಕಿತ್ತುಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಡಿ, ಅದಕ್ಕೆ ಹಾಕಿರುವಂಥ ಮ್ಯಾಟನ್ನು ಕಿತ್ತುಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಡಿ. ಅದಕ್ಕೆ ನೀರಿನ ಪೈಪನ್ನು ಹಾಕ್ತೇವೆ, ಅದನ್ನು ಕೂಡ ಕಿತ್ತುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿ ಅಭಿವೃದ್ಧಿಗೆ ಸಹಕಾರವನ್ನು ಕೊಡಿ.
ಯಾಕೆ ಅದನ್ನು ಕಿತ್ಕೊಂಡು ಹೋಗ್ತೀರಾ? ನಿಮಗೆ ಅಂಥ ಏನಾದರೂ ವಿಚಾರಗಳು ನನ್ನ ಹತ್ರ ಬಂದು ಕೇಳಿದ್ರೆ ನನ್ನನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಸಾರ್ವಜನಿಕರ ಹತ್ರ ವಿನಂತಿ, ಯಾರಾದರೂ ಈ ಥರ ಕಿತ್ಕೊಂಡು ಹೋಗೋದನ್ನು ನೋಡಿದರೆ ಅವರ ಫೋಟೋವನ್ನು ತೆಗೆದು ನಮಗೆ ಕಳಿಸಿ, ಪೊಲೀಸ್ ಸ್ಟೇಷನ್ಗೆ ಕಳಿಸಿ. ಯಾಕಂತ ಹೇಳಿದ್ರೆ ಅಭಿವೃದ್ಧಿಗೂ ನಿಮ್ಮ ಸಹಕಾರ ಬೇಕು. ಬರೀ ದೂರುವುದು ಮಾತ್ರ ಅಲ್ಲ, ಅಭಿವೃದ್ಧಿ ಮಾಡುವಾಗ ಸಹಕಾರ ಕೊಡಿ. ಯಾರು ಕೂಡ ರೋಡ್ ಸೈಡ್ನಲ್ಲಿ ನೆಟ್ಟಿರುವಂಥ ಮರ, ಹೂವಿನ ಗಿಡ, ಪೈಪುಗಳನ್ನು, ಅದರ ಮ್ಯಾಟ್ಗಳನ್ನು ಕಿತ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕೆಂದ್ರೆ ನಿಮ್ಮ ಹತ್ರ ಕೈ ಮುಗ್ದು ಕೇಳ್ತೇನೆ. ಹಿಂದೆ ಅದು ಆ ಕಡೆಗೆ ಮುಂದೆ ಹೋಗಿ ಕನೆಕ್ಟ್ ಆಗ್ತಿತ್ತು, 110 ಮೀಟರ್ಗೆ ಮಾಡಿದ್ರು ಪ್ಲಾನು. ಅಲ್ಲಿ ಮಾಡಿದ್ರೆ ಭಾರಿ ತೊಂದರೆ ಆಗ್ತದೆ. ಪುನಃ ಒನ್ ವೇಯಲ್ಲಿ ಬರಬೇಕು. ಇವತ್ತೆಲ್ಲ ಇನ್ನು ಮುಂದಿನ 15-20 ವರ್ಷ ಏನಾಗ್ತದೆ, ಇಲ್ಲಿಂದ ಗಾಡಿ ಬರ್ತದೆ, ನೀವು ಆ ಕಡೆಯಿಂದ ಬಂದು ಅದು ಕಂಜೆಸ್ಟೆಡ್ ಆಗ್ತದೆ. ಅದಕ್ಕೆ ಪುನಃ ಸರ್ವೆ ಮಾಡಿ ಇಲ್ಲಿಂದ ಮಾಡ್ಲಿಕ್ಕೆ 355 ಮೀಟರ್ ಆಗ್ತದೆ. ಇನ್ನು 10 ಕೋಟಿ ರೂಪಾಯಿ ಜಾಸ್ತಿ ಬೇಕು. ಈಗ ನೋಡಿ, ಒಂದು 20 ಕೋಟಿ, ಒಂದು 15 35 ಕೋಟಿ, ಅದು ಬುಳುವಾರಿನಿಂದ ಕಾಂಕ್ರೀಟ್ 4 ಲೈನ್. ಈಗ ಎಲ್ಲ ನಾವು ಡಾಮರೀಕರಣ ಹಾಕಿದ್ರು ಪುನಃ ಹೋಗ್ತಾ ಇದೆ. ಅದಕ್ಕೆ ಎಲ್ಲ ಕಾಂಕ್ರೀಟ್ ರಸ್ತೆಯನ್ನು ಮಾಡ್ತಾ ಇದ್ದೇವೆ. 4 ಲೈನ್ ಕೂಡ ಬುಳುವಾರಿನಿಂದ ಕೋಡಿಂಬಾಡಿಯಲ್ಲಿರುವಂತಹ 2 ಕಿಲೋಮೀಟರ್, ಬುಳುವಾರಿನಿಂದ ಕೃಷ್ಣನಗರ ಪಡೀಲ್ವರೆಗೆ ಇರುವಂತಹ 4 ಲೈನು. ಆ ನಂತರ 15 ಕೋಟಿಯಲ್ಲಿ ರೂಪಾಯಿ ಇಲ್ಲಿಂದ ಬರುವಂತದ್ದು. ಇನ್ನೂ 10 ಕೋಟಿ ರೂಪಾಯಿ ಎಕ್ಸ್ಟ್ರಾ ಬೇಕು ಅಂತ ಕೇಳಿದ್ರೆ ಅದನ್ನು ಕೂಡ ಮಂಜೂರಿಗೆ ಬರೆದಿದ್ದೀನಿ. ಈಗ 315 ಮೀಟರ್ ಬರಬೇಕಿದ್ರೆ ಇನ್ನೂ 15 ಕೋಟಿ ರೂಪಾಯಿಗಳ ಅನುದಾನ ಬೇಕಾಗ್ತದೆ. ಸ್ಟೇಟ್ ಗವರ್ಮೆಂಟ್ ಇದೆಲ್ಲ ಬಂದಿರೋದು ಸ್ಟೇಟ್ ಗವರ್ಮೆಂಟೇ. ಪ್ಲಸ್ ಪುತ್ತೂರಿನಿಂದ ಇಲ್ಲಿವರೆಗೆ ಲೈಟಿಂಗ್ ಹಾಕ್ಲಿಕ್ಕೆ 5 ಕೋಟಿ ರೂಪಾಯಿ ಅನುದಾನವನ್ನು ಕೇಳಿದ್ವಿ, ಅದನ್ನು ಮಾಡ್ತಾ ಇದ್ವಿ. 2 ಕಡೆಯೂ ಕೂಡ ಹೂವಿನ ಗಿಡಗಳು, ಮಧ್ಯದಲ್ಲಿ ಹೂವಿನ ಕೂಡ ಹಣ್ಣಿನ ಗಿಡಗಳನ್ನು ನೆಡುತ್ತಾ ಇದ್ದೇವೆ. ಇದಕ್ಕೆ ಪೈಪ್ ಲೈನ್ ಹಾಕ್ತಾ ಇದ್ದೇವೆ. ಈಗ 15 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇವೆ. 20 ಕೋಟಿ ರೂಪಾಯಿ ನಮ್ಮ ಬಳುವಾರಿನಿಂದ ಬಂದು ಇಲ್ಲಿ ಬಂದು ಕೋಡಿಯರ್ ಹೆಚ್ಚು, ಮತ್ತೆ ಇಲ್ಲಿಂದ 15 ಕೋಟಿ ಇದಕ್ಕೆ ಆಗಿದೆ. ಆಲ್ರೆಡಿ 15 ಕೋಟಿ ಸ್ಯಾಂಕ್ಷನ್ ಆಗಿದೆ. ಇನ್ನು 10 ಕೋಟಿ ರೂಪಾಯಿಗೆ ನೀವು ಬರೆದಿವಿ, ಇನ್ನೊಂದು 10 ಕೋಟಿ ಎಕ್ಸ್ಟ್ರಾ. ಈಗ ಶಾಲೆ ಬಳಿ ಹತ್ತಿರ ಹೆಸರು ತುಂಬಿ ಇಮಿಡಿಯೇಟ್ 1 ವಾರದೊಳಗೆ ಕ್ಲಿಯರ್ ಮಾಡ್ತಾರೆ. ಇಮಿಡಿಯೇಟ್ ಇವತ್ತೇ ಅವ್ರನ್ನ ಕರ್ಕೊಂಡು ಹೋಗ್ತಾರೆ, ಇವತ್ತೇ ಕ್ಲಿಯರ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಮೇಲ್ ಸೇತುವೆಯ ಎತ್ತರಿಸಿದ ಸೇತುವೆ ಇನ್ನೂ ಫ್ಲೈ ಓವರ್ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಒಮ್ಮೆ ನ್ಯಾಷನಲ್ ಹೈವೇ ಅಪ್ರೂವಲ್ ಆಗಿ, ಮಾಸ್ಟರ್ ಪ್ಲಾನ್ ಆಗಿ ಅಪ್ರೂವಲ್ ಆಗಿ ಹೋದ್ರೆ ಅದು ಕೂಡ ನಾನು ಅದಕ್ಕೆ ಪ್ರಯತ್ನ ಪಟ್ಟೆ. ಅಲ್ಲಿ ಜನರ ಬೇಡಿಕೆ ಇತ್ತು, ಫ್ಲೈ ಓವರ್ ಮಾಡಬೇಕು, ನಾವು 2 ಕಡೆ ತಡೆಗೋಡೆ ಕಟ್ಟಿದಾಗಿದೆ ಅಂತ ಬೇಡಿಕೆ ಇತ್ತು. ಒಂದ್ಸಲ ಇಲ್ಲಿಂದ ಅಲ್ಲಿ ಹೋದ ನಂತರ ರೀಫ್ಲೈ ಓವರ್ ಮಾಡೋದು ಭಾರಿ ಕಷ್ಟ. ಯಾಕಂದ್ರೆ ರೋಡ್ ಎಲ್ಲ ನಾವು ಬಿಟ್ಟು ಕೊಡುವಂತಹ ಸಮಯದಲ್ಲಿ ಇದ್ದೇವೆ. ಇನ್ನು ರೀಫ್ಲೈ ಓವರ್ ಮಾಡಿ ಮತ್ತೆ ಅಂತ ನಗರಗಳಿಗೆ ಮಾಡೋದು ಕಷ್ಟ. ಈಗ ನಾವು ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಮಾಡಿರುವಂತಹ 700 ಕೋಟಿ ರೂಪಾಯಿ ವ್ಯರ್ಥ ಅಂತ ಎಲ್ಲಾ ಜನಸಾಮಾನ್ಯರ ಮನಸ್ಸಿನಲ್ಲಿ ಇದೆ. ಸೊ ಅಲ್ಲಿ ಮಾಡುವಂತದ್ದು ಭಾರಿ ಕಷ್ಟಕರ ಸಂಗತಿ. ಇದ್ದದನ್ನು ಇಮಿಡಿಯೇಟ್ ಟೇಕಪ್ ಮಾಡೋ ಕೆಲಸವನ್ನು ಮಾಡ್ತಾರೆ. ಸುರಕ್ಷತೆಯ ಚಿಂತೆ ಬಿಟ್ಟು ಬಿಡಿ. ನವೀನ ತಂತ್ರಜ್ಞಾನದ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ. ವಿಸಿಟ್ ಮಾಡಿ ಟೆಕ್ ಸ್ಪಾರ್ಕ್, ಪಿಂಟೋ ಪ್ಲಾಜಾ, ಎಪಿಎಂಸಿ ರೋಡ್, ಪುತ್ತೂರು, ದಕ್ಷಿಣ ಕನ್ನಡ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.